ಮನೆಯನ್ನ ಒಮ್ಮೆ ನೋಡಿ, ಯಾರು ನೋಡಿದ್ರೋ ಇದು ಮನೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲದ ಗುಡಿಸಲು. ನೋಡೋದಕ್ಕೆ ಕೋಳಿ ಗೂಡಿನಂತೆ ಇದೆ, ಆದ್ರೂ ಕೋಳಿ ಗೂಡಿಗಿಂತಲೂ ಕಡೆ. ಆದ್ರೆ ಈ ಗುಡಿಸಲೇ ಸಾಂತುಬಾಯಿ ಅನ್ನುವ ಅಜ್ಜಿಯ ಪಾಲಿಗೆ ಅರಮನೆ. ಇದೇ ಗೂಡಿನಲ್ಲಿ ಸಾಂತುಬಾಯಿ ತನ್ನ ಮಗಳು ಹಾಗೂ ಮೊಮ್ಮಗಳ ಜೊತೆ ಜೀವನ ಕಳೆಯುತ್ತಿದ್ದಾಳೆ. ಈ ಗುಡಿಸಲು ಇರುವುದು ಕುಂದಾಪುರ ತಾಲೂಕಿನ ಶಂಕರನಾರಾಯಣದ ಕುಳುಂಜೆ ಎಂಬ ಕುಗ್ರಾಮದ ಮಾಯಿನಕೊಟ್ಟು ಎಂಬಲೆ. ಕುಡುಬಿ ಜನಾಂಗದ ಸಾಂತುಬಾಯಿಗೆ ಒಬ್ಬ ಮಗನಿದ್ರೂ ಆತನು ಕೂಡ ಕುಟುಂಬದ ಭಾರ ಹೊರುವುದಕ್ಕೆ ಶಕ್ತನಲ್ಲ. ಸಾಂತುಬಾಯಿ ಅನ್ನುವ ಅಜ್ಜಿಯಂತೂ ಹಲವು ವರ್ಷಗಳಿಂದ ಇದೇ ಗೂಡಿನ ಮನೆಯೊಳಗೆ ಬದುಕು ಸಾಗಿಸುತ್ತಿದ್ದಾಳೆ. ಮಳೆಯಿಂದ ರಕ್ಷಣೆ ಪಡೆಯುವುದಕ್ಕಾಗಿ ಗುಡಿಸಲಿಗೆ ಹರಿದ ಪ್ಲಾಸ್ಟಿಕ್ ಟರ್ಪಾಲಿನ ಹೊದಿಕೆ ಮಾಡಲಾಗಿದೆ. ಚಿಮಣಿ ದೀಪವೇ ಸದ್ಯ ಬೆಳಕಿನ ಸೆರೆ ಈ ಅಜ್ಜಿ ಕುಟುಂಬಕ್ಕೆ. ಗುಡಿಸಲಿಗೆ ಹೋಗುವುದಕ್ಕೆ ಸರಿಯಾದ ದಾರಿಯೂ ಇಲ್ಲದೆ, ಮೂಲಭೂತ ಸೌಲಭ್ಯದ ಗಾಳಿಯೂ ಸೋಕದೆ ಈ ಕುಟುಂಬ ಬಡತನದ ನಡುವೆ ನರಳುತ್ತಿದೆ. ಗ್ರಾಮ ಪಂಚಾಯತ್ ಮನೆ ನಿರ್ಮಾಣಕ್ಕಾಗಿ ಆಶ್ರಯ ಯೋಜನೆ ಹಣ ನೀಡುವುದಕ್ಕೆ ಮುಂದಾಗಿದೆಯಾದರೂ ಹಂತ ಹಂತವಾಗಿ ಮನೆ ನಿರ್ಮಾಣ ಮಾಡುವುದಕ್ಕೆ ಅಜ್ಜಿಯ ಬಡ ಕುಟುಂಬ ಸೋತು ಗುಡಿಸಲಿನಲ್ಲೇ ದಿನ ಕಳೆಯುತ್ತಿದೆ. ನಾಗರಿಕ ಪ್ರಪಂಚದ ಗೌಜು ಗದ್ದಲದ ನಡುವೆಯೂ ಸಾಂತುಬಾಯಿ ಕುಟುಂಬ ಬಡತನದ ಬಿರುಗಾಳಿಗೆ ಸಿಕ್ಕಿ ಬದುಕು ನಡೆಸುತ್ತಿದೆ. ಸಾಂತುಬಾಯಿ ಕುಟುಂಬಕ್ಕೆ ನೆರವಾಗಿ ಅನ್ನುವ ಬೇಡಿಕೆಯೊಂದಿಗೆ ಗುಡಿಸಲಿನ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.